ನಮಸ್ಕಾರ ಸ್ನೇಹಿತರೆ. ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಹುಟ್ಟಿದಾಗ ಅದಕ್ಕೆ ತನ್ನದೇ ಆದ ಯಾವುದೇ ಒಂದು ಉಪಗ್ರಹ ಕೂಡ ಇರಲಿಲ್ಲ. ಆಗ ಒಂದು ಅತಿ ದೊಡ್ಡ ಕ್ಷುದ್ರ ಗ್ರಹ ಅಂದರೆ ಆಸ್ಟರಾಯ್ಡ್ ಭೂಮಿಯನ್ನು ಡಿಕ್ಕಿ ಹೊಡೆಯುತ್ತದೆ. ಇದರ ಪರಿಣಾಮವಾಗಿ ಸಾವಿರಾರು ಲಕ್ಷಾಂತರ ತುಣುಕುಗಳು ಚೂರು ಚೂರಾಗಿ ಅಂತರಿಕ್ಷದಲ್ಲಿ ಹರಡುತ್ತವೆ. ಕೆಲವು ಚೂರುಗಳು ಹಾಗೂ ತುಣುಕುಗಳು ಅಂತರಿಕ್ಷದಲ್ಲಿ ಮಾಯವಾದರೆ ಇನ್ನು ಕೆಲವು ತುಣುಕುಗಳು ಭೂಮಿಯ ಗುರುತ್ವಾಕರ್ಷಣೆಯಿಂದ ಭೂಮಿಯನ್ನು ಸುತ್ತಲು ಪ್ರಾರಂಭ ಮಾಡುತ್ತವೆ. ಹೀಗೆ ಸಾವಿರಾರು ಲಕ್ಷಾರು ತುಣುಕುಗಳು ಒಂದನ್ನೊಂದು ಸೇರಿ ಭೂಮಿಯ ಸುತ್ತಲೂ ಸಾವಿರಾರು ವರ್ಷಗಂಟಲೆ ಸುತ್ತುತ್ತಾ ಇರುತ್ತವೆ. ಹೀಗೆ ಸುತ್ತುತ್ತಾ ಈ ತುಣುಕುಗಳು ಒಂದೊಂದಾಗಿ ಸೇರಿಕೊಂಡು ಗೋಲಾಕಾರವಾಗಿ ಮಹಾ ತುಂಡೆ ರಚನೆಯಾಗುತ್ತದೆ. ಇಂಥ ಒಂದು ಮಹಾ ತುಂಡು ಗೋಲಾಕಾರವಾಗಿ ಪರಿವರ್ತನೆಗೊಂಡು ಚಂದ್ರನಾಗುತ್ತಾನೆ. ಈ ರೀತಿ ಭೂಮಿಯಿಂದ ಬೇರ್ಪಟ್ಟು ತುಣುಕುಗಳಾಗಿ ಪರಿವರ್ತನೆಗೊಂಡು ಗೋಲಾಕಾರವಾಗಿ ಸೃಷ್ಟಿಸಿದ್ದೇ ಈ ಚಂದ್ರ. ಇದೇ ಕಾರಣಕ್ಕೆ ಚಂದ್ರ ಭೂಮಿಯ ಸುತ್ತಲೂ ಸುತ್ತುತ್ತಾನೆ ಇದೆ. ಭೂಮಿಯಿಂದ ಅತಿ ಸುಂದರವಾಗಿ ಕಾಣುವಂತಹ ಗ್ರಹಗಳಲ್ಲಿ ಚಂದ್ರ ಒಂದು. ಚಂದ್ರನ ಬಗ್ಗೆ ನಮಗಿರುವ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳ ಬಗ್ಗೆ ಈ ವಿಡಿಯೋ ನಿಮಗೆ ಉತ್ತರ ಕೊಡುತ್ತಾ ಇದೆ. ಆದ್ದರಿಂದ ದಯವಿಟ್ಟು ಈಗಲೇ ನೀವು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಕೊನೆಯವರೆಗೂ ನೋಡಿ. ಯಾಕಂದ್ರೆ ಚಂದ್ರನ ಬಗ್ಗೆ ಇಲ್ಲಿವರೆಗೆ ನಿಮಗೆ ಗೊತ್ತಿರದಂತಹ ಹಲವಾರು ವಿಶಿಷ್ಟ ಹಾಗೂ ವಿಶೇಷ ಮಾಹಿತಿಯನ್ನ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಚಂದ್ರ ಭೂಮಿಯನ್ನು ಸುತ್ತಲೂ 27 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ಇದೇ ಕಾರಣಕ್ಕೆ ನಾವು ಬರೀ ಚಂದ್ರನ ಒಂದು ಬದಿಯನ್ನು ಮಾತ್ರ ನೋಡಲು ಸಾಧ್ಯವಾಗುತ್ತದೆ. ಚಂದ್ರನಿಂದ ಹೊರಟ ಬೆಳಕು ಭೂಮಿಯನ್ನು ಸೇರಲು 1.3 ಸೆಕೆಂಡ್ಗಳು ಬೇಕಾಗುತ್ತವೆ. ಚಂದ್ರನ ಗುರುತ್ವಾಕರ್ಷಣೆ ಭೂಮಿಯ 16% ಮಾತ್ರವಾಗಿದೆ. ಇದೇ ಕಾರಣ ವಿಮೋಚನಾ ವೇಗ ಬಹಳ ಕಡಿಮೆಯಾಗಿದ್ದರಿಂದ ಅಲ್ಲಿ ಯಾವ ತರದ ವಾತಾವರಣವೂ ಇಲ್ಲ. ಒಂದು ವೇಳೆ ನಿಮ್ಮ ತೂಕ ಭೂಮಿಯ ಮೇಲೆ 60 kg ಇದ್ದರೆ ಅದೇ ತೂಕ ಚಂದ್ರನ ಮೇಲೆ ಕೇವಲ 10 ಇರುತ್ತದೆ. 100ರಲ್ಲಿ 90ರಷ್ಟು ಜನ ಚಂದ್ರ ಗೋಳಾಕಾರದಲ್ಲಿದ್ದಾನೆ ನಂಬುತ್ತಾರೆ. ಆದರೆ ನಿಜ ಹೇಳಬೇಕೆಂದ್ರೆ ಚಂದ್ರ ಗೋಳಾಕಾರ ಅಲ್ಲ, ಅಂಡಾಕಾರ ಅಂದರೆ ಮೊಟ್ಟೆಯ ಆಕಾರದಲ್ಲಿದೆ. ಹಿಂದೆ ಚಂದ್ರ ಹುಟ್ಟಿದಾಗ ನಿಜವಾಗಲೂ ಅವನ ಆಕಾರ ಗೋಳಾಕಾರವೇ ಆಗಿತ್ತು. ಆದರೆ ಸಾವಿರಾರು ವರ್ಷಗಳಿಂದ ಭೂಮಿಯನ್ನು ಸುತ್ತುತ್ತಿರುವ ಚಂದ್ರ ಭೂಮಿಯ ಗುರುತ್ವಾಕರ್ಷಣೆಯಿಂದ ಇದು ಅಂಡಾಕಾರವಾಗಿದೆ, ಅಂದರೆ ಮೊಟ್ಟೆಯ ಆಕಾರವಾಗಿ ಪರಿವರ್ತನೆಗೊಂಡಿದೆ. ಚಂದ್ರನ ಮೇಲೆ ಇಲ್ಲಿಯವರೆಗೆ 12 ಮಾನವರು ಕಾಲಿಟ್ಟಿದ್ದಾರೆ. ಅವರಲ್ಲಿ ಮೊಟ್ಟ ಮೊದಲ ಬಾರಿಗೆ 1969ರಲ್ಲಿ ಅಮೆರಿಕಾದ ನೀಲ್ ಆರ್ಮ್ಸ್ಟ್ರಾಂಗ್, ಹಾಗೆಯೇ ಕೊನೆಯದಾಗಿ ಯುಗ್ ಕರ್ನಲ್ 1972ರಲ್ಲಿ ಕೊನೆಯದಾಗಿ ಚಂದ್ರನ ಮೇಲೆ ಕಾಲಿಟ್ಟಿದ್ದು. ಇದಾದ ನಂತರ ಇಲ್ಲಿವರೆಗೆ ಯಾವುದೇ ವ್ಯಕ್ತಿ ಚಂದ್ರನ ಮೇಲೆ ಕಾಲಿಟ್ಟಿಲ್ಲ. ಚಂದ್ರನ ಅಳತೆ ಸುಮಾರು 3475 ಕಿಲೋಮೀಟರ್ ವ್ಯಾಸವಾಗಿದೆ. ಅಂದರೆ ಚಂದ್ರನ ಡಯಾಮೀಟರ್ 3475 ಕಿಲೋಮೀಟರ್ ಆಗಿದೆ. ಇದರ ಅನುಸಾರವಾಗಿ ಹೇಳಬೇಕೆಂದರೆ ಚಂದ್ರ ಸೌರಮಂಡಲದಲ್ಲಿ 5ನೇ ಅತಿ ದೊಡ್ಡ ಉಪಗ್ರಹವಾಗಿದೆ. ಹಾಗೆಯೇ ನಮ್ಮ ಸೌರಮಂಡಲದಲ್ಲಿ ಅತಿ ದೊಡ್ಡ ಉಪಗ್ರಹ ಅಂದರೆ ಅದು ಗುರುಗ್ರಹದ ಗ್ಯಾನಿಮೇಡ್ ಆಗಿದೆ. ಒಂದು ಆಶ್ಚರ್ಯಕರ ಸಂಗತಿ ಎಂದರೆ ಭೂಮಿಯಿಂದ ನಾವು ಸೂರ್ಯ ಹಾಗೂ ಚಂದ್ರನನ್ನು ನೋಡಿದಾಗ ಇವೆರಡು ಒಂದೇ ಆಕಾರ ಹಾಗೂ ಗಾತ್ರ ಒಂದೇ ತರ ಕಾಣುತ್ತದೆ. ಆದರೆ ನಿಜ ಹೇಳಬೇಕೆಂದರೆ ಸೂರ್ಯ ಚಂದ್ರಗಿಂತ ಕೋಟಿಗಟ್ಟಲೆ ಗಾತ್ರದಲ್ಲಿ ದೊಡ್ಡದಾಗಿದೆ. ಇನ್ನೊಂದು ಇಂಟರೆಸ್ಟಿಂಗ್ ಸಂಗತಿ ಏನೆಂದರೆ ಚಂದ್ರ ಪ್ರತಿ ವರ್ಷ ಭೂಮಿಯಿಂದ 1.5 ಇಂಚ್ ದೂರ ಹೋಗುತ್ತಿದ್ದಾನೆ. ಹಿಂದೆ ಚಂದ್ರ ಹುಟ್ಟಿದಾಗ ಇದು ಭೂಮಿಯಿಂದ ಕೇವಲ 22,000 ಕಿಲೋಮೀಟರ್ ದೂರದಲ್ಲಿ. ಆದರೆ ಇವತ್ತಿನ ಸ್ಥಿತಿಯಲ್ಲಿ ನೋಡಿದಾಗ ಚಂದ್ರ ಭೂಮಿಯಿಂದ 3,84,400 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಇದೇ ತರ ಮುಂದೆ ಹೊರದರೆ ಮುಂದಿನ 600 ಮಿಲಿಯನ್ ವರ್ಷಗಳ ನಂತರ ಚಂದ್ರ ನಮಗಿಂತ ಭಾರಿ ದೂರ ಹೋಗುವ ಸಂಭವವಿದೆ. ಆಗ ಕೇವಲ ಚಂದ್ರ ಒಂದು ನಕ್ಷತ್ರದಂತೆ ಕಾಣುವ ಸಾಧ್ಯತೆ ಇದೆ.
ಒಂದು ವೇಳೆ ನೀವು ಬೀಚ್ಗಳನ್ನು ಸಮುದ್ರ ಕಡಲ ತೀರವನ್ನು ಇಷ್ಟಪಡುವುದಾದರೆ ನೀವು ಸಾಯಂಕಾಲದ ಹೊತ್ತಿನಲ್ಲಿ ಸಮುದ್ರದಲ್ಲಿ ಆಡಲು ಇಷ್ಟಪಡುತ್ತೀರಾ. ಸಮುದ್ರದಲ್ಲಿ ಬೋಟಿಂಗ್ ಮಾಡಲು, ಸಮುದ್ರದಲ್ಲಿ ಈಜಾಡಲು, ಸಮುದ್ರದಲ್ಲಿ ಸರ್ಫಿಂಗ್ ಮಾಡಲು ಕೂಡ ನೀವು ಇಷ್ಟಪಡಬಹುದು. ಆದರೆ ಹೆಚ್ಚಾಗಿ ಇವುಗಳೆಲ್ಲ ಸಾಯಂಕಾಲ ಅಥವಾ ದಿನದ ವೇಳೆಯಲ್ಲಿ ನಡೆಯುತ್ತದೆ. ಅದೇ ರಾತ್ರಿಯಲ್ಲಿ ಈ ತರದ ಆಟಗಳನ್ನು ನೀವು ಸಮುದ್ರದಲ್ಲಿ ಆಡಲು ಸಾಧ್ಯವೇ ಇಲ್ಲ. ಕಾರಣ ಭೋರ್ಗರಿಸುವ ಆ ಅಲೆಗಳು. ಈ ಭೋರ್ಗರತೆಗೆ ಕಾರಣ ಆ ಚಂದ್ರನೇ. ರಾತ್ರಿಯ ಹೊತ್ತು ಚಂದ್ರನ ಗುರುತ್ವಾಕರ್ಷಣೆ ಬಲು ಸ್ಟ್ರಾಂಗ್ ಆಗಿರುತ್ತದೆ. ಇದೇ ಕಾರಣದಿಂದಾಗಲೇ ಭೂಮಿಯ ಮೇಲೆ ಹಲವಾರು ಪರಿಣಾಮಕಾರಿ ವಿಷಯಗಳು ನಡೆಯುತ್ತವೆ. ಅಂತಹ ಒಂದು ಪರಿಣಾಮ ಸಮುದ್ರದ ಅಲೆಗಳ ಮೇಲೆ ಗೊತ್ತಾಗುತ್ತದೆ. ಇದೇ ಕಾರಣದಿಂದಾಗಲೇ ಸಮುದ್ರದ ಅಲೆಗಳು ಹುಣ್ಣಿಮೆಯ ದಿನದಿಂದಲೂ ತುಂಬಾ ಹೈ ಟೈಡ್ ಆಗಿರುತ್ತವೆ. ಇದಕ್ಕೆ ಮುಖ್ಯ ಕಾರಣ ಚಂದ್ರನ ಗುರುತ್ವಾಕರ್ಷಣೆ. ದಿನದ ವೇಳೆ ಚಂದ್ರ ಅಷ್ಟು ಪರಿಣಾಮವಾಗಿರುವುದಿಲ್ಲ. ಅದೇ ಸೂರ್ಯನ ಬೆಳಕು ಯಾವಾಗ ಚಂದ್ರನ ಮೇಲೆ ಹೆಚ್ಚಾಗುತ್ತದೆಯೋ ಚಂದ್ರನ ಗುರುತ್ವಾಕರ್ಷಣೆಯು ಸಹ ಜಾಸ್ತಿಯಾಗುತ್ತದೆ. ಇದೇ ಕಾರಣದಿಂದಾಗಿ ಭೂಮಿಯ ಮೇಲೆ ಚಂದ್ರನ ಪ್ರಭಾವ ಜಾಸ್ತಿ ಇರುತ್ತದೆ. ಹುಣ್ಣಿಮೆಯ ದಿನಗಳಲ್ಲಿ ದುಷ್ಟ ಶಕ್ತಿಗಳು ಭೂಮಿಯ ಮೇಲೆ ಕಡಿಮೆ. ಅದೇ ಚಂದ್ರನ ಬೆಳಕು ಯಾವಾಗ ಕಡಿಮೆ ಆಗುತ್ತದೆಯೋ ದುಷ್ಟ ಶಕ್ತಿಗಳು ಭೂಮಿಯ ಮೇಲೆ ಓಡಾಡಲು ಪ್ರಾರಂಭ ಮಾಡುತ್ತವೆ. ಅದಕ್ಕೆ ಹಿಂದೂ ಪುರಾಣದ ಪ್ರಕಾರ ಅಮಾವಾಸ್ಯೆಯ ದಿನ ದುಷ್ಟ ಶಕ್ತಿಗಳ ಪ್ರಭಾವ ಜಾಸ್ತಿಯಾಗಿರುತ್ತದೆ. ಇದೇ ಕಾರಣ ಅಮಾವಾಸ್ಯೆಯ ರಾತ್ರಿಯನ್ನು ತುಂಬಾ ಅಪಾಯಕಾರಿ ಎಂದು ಕೂಡ ಜನರು ನಂಬುತ್ತಾರೆ. ಇನ್ನೊಂದು ಕುತೂಹಲಕಾರಿ ವಿಷಯ ಅಂದರೆ ಚಂದ್ರ ಭೂಮಿಯನ್ನು ಸುತ್ತಲೂ 27 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ದಿನದ ವೇಳೆಯಲ್ಲಿ ಭೂಮಿಯಿಂದ ಆಕಾಶ ನೋಡಿದರೆ ಅದು ಹೆಚ್ಚಾಗಿ ನೀಲಿ ಬಣ್ಣದಾಗಿರುತ್ತದೆ. ಅದೇ ಚಂದ್ರನ ಮೇಲೆ ಆಕಾಶ ದಿನದ ವೇಳೆಯಲ್ಲೂ ಕೂಡ ಕಪ್ಪು ಬಣ್ಣದಾಗಿರುತ್ತದೆ. ಇದಕ್ಕೆ ಕಾರಣ ಚಂದ್ರನಿಗೆ ತನ್ನದೇ ಆದ ಯಾವುದೇ ಒಂದು ಅಟ್ಮಾಸ್ಫಿಯರ್ ಅಂದರೆ ವಾತಾವರಣ ಇಲ್ಲ. ಅಂದರೆ ಭೂಮಿಯ ಮೇಲೆ ಹೇಗೆ ಸಾಗರ ಸಮುದ್ರಗಳಿದೆಯೋ ಅದೇ ತರ ಚಂದ್ರನ ಮೇಲೆ ಯಾವುದೇ ತರ ನೀರಿನ ಅಂಶಗಳು ಕೂಡ ಇಲ್ಲಿರುವುದರಿಂದ ಆಕಾಶ ಕೂಡ ಕಪ್ಪಾಗಿರುತ್ತದೆ. ನೀವು ಎಷ್ಟೋ ಸಾರಿ ಕುತೂಹಲದಿಂದ ಚಂದ್ರನನ್ನು ಭೂಮಿಯಿಂದ ಅತಿ ಹತ್ತಿರ ನೋಡಲು ಬೈನಾಕುಲಗಳನ್ನು ಬಳಸಿರಬಹುದು. ಆಗ ನೀವು ಚಂದ್ರನ ನೋಡಿದಾಗ ಚಂದ್ರನ ಮೇಲೆ ಹಲವಾರು ರಂಧ್ರಗಳನ್ನು ನೀವು ಕಂಡಿರಬಹುದು. ಇಷ್ಟೊಂದು ರಂಧ್ರಗಳು ಚಂದ್ರನ ಮೇಲೆ ಹೇಗೆ ಬಂತು ಎಂದು ನೀವು ಯೋಚಿಸುತ್ತಿರಬಹುದು. ಸುಮಾರು 3.8 ಮಿಲಿಯನ್ ವರ್ಷಗಳ ಹಿಂದೆ ಹಲವಾರು ಆಸ್ಟ್ರಾಯ್ಡ್ಗಳು ಅಂದರೆ ಕ್ಷುದ್ರ ಗ್ರಹಗಳು ಡಿಕ್ಕಿ ಹೊಡೆಯುತ್ತವೆ. ಇದೇ ಕಾರಣದಿಂದಾಗಿ ಚಂದ್ರನ ಮೇಲೆ ಹಲವಾರು ರಂಧ್ರಗಳು ಉತ್ಪತ್ತಿಯಾಗಿವೆ. ತಂತ್ರಜ್ಞಾನದ ಮುಂದುವರಿಕೆ ಮಾನವನನ್ನ ದೇವರನ್ನಾಗಿ ಪರಿವರ್ತಿಸುತ್ತಿದೆಯೇ ಎಂಬ ಅನುಮಾನ ಕಾಡತೊಡಗಿದೆ. ತನ್ನ ಬುದ್ಧಿವಂತಿಕೆಯಿಂದ ಪ್ರಕೃತಿಗೆ ಸೆಡ್ಡು ಹೊಡೆಯುವ ಮಾನವ ನಿಸರ್ಗಕ್ಕೆ ಪರ್ಯಾಯವನ್ನು ಸೃಷ್ಟಿಸುವಲ್ಲಿ ಯಶಸ್ವಿಯಾಗುತ್ತಿದ್ದಾನೆಯೇ? ಪ್ರಕೃತಿಗೆ ಸೆಡ್ಡು ಹೊಡೆದು ನಿಸರ್ಗಕ್ಕೆ ಪರ್ಯಾಯವಾದ ಸೃಷ್ಟಿಯನ್ನು ಕರಗತ ಮಾಡಿಕೊಂಡಿರುವ ಚೈನಾ ಈಗ ಮತ್ತೊಂದು ಮೈಲಿಗಲನ್ನ ತಲುಪಿದೆ. ಚಂದ್ರನ ಮೇಲ್ಮೈಯಲ್ಲಿ ಗಿಡವೊಂದನ್ನು ಚಿಗುರಿಸುವಲ್ಲಿ ಚೈನಾ ಯಶಸ್ವಿಯಾಗಿದೆ. ಭೂಮಿಯ ಉಪಗ್ರಹದ ಮೇಲೆ ತನ್ನ ಗಿಡ ಮೊಳಕೆ ಇಡುವುದರ ಚಿತ್ರವನ್ನ ಚೈನಾ ಬಾಹ್ಯಾಕಾಶ ಸಂಸ್ಥೆ ಅಧಿಕೃತವಾಗಿ ಪ್ರಕಟಿಸಿದೆ. ಜನವರಿ 3ರಂದು ಭೂಮಿಗೆ ಗೋಚರವಾಗದ ಚಂದ್ರನ ಮತ್ತೊಂದು ಭಾಗದ ಮೇಲೆ ಚೈನಾದ ಚಾಂಗ್ E4 ಬಾಹ್ಯಾಕಾಶ ನೌಕೆ ಇಳಿದಿತ್ತು. ಚಂದ್ರನ ಮೇಲೆ ಇಳಿಯುತ್ತಲೇ ಚೈನಾದ ಬಾಹ್ಯಾಕಾಶ ರೋವರ್ ಮೂಲಕ ವಿಜ್ಞಾನಿಗಳು ಹತ್ತಿಯ ಬೀಜವನ್ನ ಅಲ್ಲಿ ಬಿತ್ತಿದ್ದರು. ಈಗ ಅದು ಚಿಗುರೊಡೆದಿದೆ. ಭವಿಷ್ಯದಲ್ಲಿ ಚಂದ್ರನ ಮೇಲ್ಮೈಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳನ್ನು ಬೆಳೆಸಲು ಸಾಧ್ಯವೇ ಎಂಬ ಪ್ರಶ್ನೆಗೆ ಚೈನಾದ ಈ ಸಂಶೋಧನೆ ಮಾರ್ಗದರ್ಶನವಾಗಲಿದ್ದು, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಚೈನಾ ಮಹತ್ತರವಾದಂತಹ ಮೈಲಿಗಲ್ಲು ಸ್ಥಾಪಿಸಿದೆ. ಚೈನಾದ ವಿಶ್ವವಿದ್ಯಾಲಯದಲ್ಲಿ ತಯಾರಾದ ಸುಮಾರು 7 ಇಂಚಿನ ಕಂಟೈನರ್ಗಳಲ್ಲಿ ಈ ಪ್ರಯೋಗ ಮಾಡಲಾಗಿದ್ದು, ಗಿಡದ ಬೆಳವಣಿಗೆಗೆ ಸಹಕಾರಿಯಾಗಲಿರುವ ಉಷ್ಣತೆಯನ್ನು ಕಾಪಾಡುವುದರಲ್ಲಿ ಈಗ ಸವಾಲಿನ ಸಂಗತಿಯಾಗಿದೆ. ಚಂದ್ರನ ಮೇಲೆ ಇಳಿದಿದ್ದ ಚಾಂಗ್ E4 ಬಾಹ್ಯಾಕಾಶ ನೌಕೆಯ ಉಪಕರಣಗಳನ್ನ ಸ್ವೀಡನ್, ಜರ್ಮನಿ ಹಾಗೂ ಚೈನಾದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದರು. ಚೈನಾದ ಬಾಹ್ಯಾಕಾಶ ಸಂಸ್ಥೆ ಇನ್ನೂ 4 ಲೂನಾರ್ ಮಷೀನ್ಗಳನ್ನು ಹೊಂದಿದ್ದು ಚಂದ್ರನಿಂದ ಸ್ಯಾಂಪಲ್ಗಳನ್ನು ತರಲು ಉದ್ದೇಶಿಸಲಾಗಿದೆ.
ಚೈನಾದ ಚಾಂಗ್-E4 ಇದುವರೆಗೆ ಯಾರೂ ನೋಡದಂತಹ ಚಂದ್ರನ ಪಾರ್ಶ್ವನಲದಲ್ಲಿ ಇಳಿದಿದೆ. ಚಂದ್ರನ ಸಮಕಾಲೀನ ಪರಿಭ್ರಮಣೆ ಫಲವಾಗಿ ಅದರ ಒಂದು ಮುಖ ಭೂಮಿಗೆ ಕಾಣುತ್ತದೆ. ಹೀಗಾಗಿ ಚಂದ್ರನ ಹಿಮ್ಮುಖವನ್ನ ಇದುವರೆಗೆ ನೋಡಲು ಯಾರಿಂದಲೂ ಸಾಧ್ಯವೇ ಆಗಿಲ್ಲ. 1959ರಲ್ಲಿ ಅಂದಿನ ಸೋವಿಯತ್ ರಷ್ಯಾದ ಲೂನಾ 3 ನೌಕೆ ಚಂದ್ರನ ಹಿಮ್ಮುಖವನ್ನ ಚಿತ್ರೀಕರಿಸಿತು. ಇದನ್ನು ಬಿಟ್ಟರೆ ಈ ಭಾಗದ ಕುರಿತು ಮಾನವನ ಜ್ಞಾನ ತೀರಾ ಕಡಿಮೆ. ಈ ಹಿನ್ನೆಲೆಯಲ್ಲಿ ಚೈನಾದ ಚಾಂಗ್-E4 ನೌಕೆ ಚಂದ್ರನ ಹಿಮ್ಮುಖ ಭಾಗದಲ್ಲಿ ಇಳಿದಿರುವುದು ಹೊಸ ದಾಖಲೆಯನ್ನೇ ಬರೆದಿದೆ ಎಂದರೆ ತಪ್ಪಾಗಲಾರದು. ಈಗ ಚಂದ್ರಯಾನ 3 ಭಾರತ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಅಲ್ಲಿಯೂ ಕೂಡ ನಮ್ಮ ಪ್ರಜ್ಞಾನ್ ರೋವರ್ ಹಲವಾರು ಸಂಶೋಧನೆಗಳನ್ನ ನಡೆಸುತ್ತಿದೆ. ಈಗೆಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರಜ್ಞಾನ್ ರೋವರ್ ಆಮ್ಲಜನಕ ಇರುವುದನ್ನ ಕಂಡುಹಿಡಿದಿದೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ದೇಶಗಳು ಚಂದ್ರಯಾನವನ್ನ ಮಾಡುತ್ತವೆ, ಯಾವೆಲ್ಲ ಸಂಶೋಧನೆಗಳನ್ನ ಮಾಡಲಿವೆ ಎಂಬುದನ್ನ ಬರುವ ಸಂಚಿಕೆಯಲ್ಲಿ ನಿಮಗೆ ಹೇಳುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.